ನಮಸ್ಕಾರ ಬಂಧುಗಳೇ, ನಮ್ಮ ಕ್ರಿಶ್ ಉಡುಪಿ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಯಾರೆಲ್ಲ ಹೊಸದಾಗಿ ನಮ್ಮ ಚಾನಲ್ ನೋಡುತ್ತಿರುವಿರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಅದೇ ರೀತಿ ಈ ವಿಡಿಯೋಗೆ ಲೈಕ್ ಕೊಡಿ, ನಿಮ್ಮ ಸ್ನೇಹಿತರೆಲ್ಲರಿಗೂ ಶೇರ್ ಮಾಡಿ. ಉಡುಪಿಯ ಪುಣ್ಯಕ್ಷೇತ್ರದ ಪರಿಚಯ ಮಾಡುವ ನಮ್ಮ ಸಣ್ಣ ಪ್ರಯತ್ನಕ್ಕೆ ನಿಮ್ಮ ಸಹಕಾರ ಬಹು ಅಗತ್ಯ. ಬೇಕು ಅಂತ ಹೇಳಿ ನಾವು ಮಾಡುವಂಥ ಈ ಕಾರ್ಯ ಸಫಲ ಆಗಬೇಕಾದ್ರೆ ನಮ್ಮ ಉಮೇಶ್ ಶಾಲ್ಯಾನವರ ನೇತೃತ್ವದಲ್ಲಿ ಎಲ್ಲ ಹಿಂದೂಗಳು ಒಟ್ಟಾಗಿದ್ದಾರೆ. ಎಲ್ಲ ವ್ಯಾಪಾರಸ್ಥರು, ಅವರು ಸಾರ್ವಜನಿಕರು ಎಲ್ಲರೂ ಒಟ್ಟಾಗಿ ಮಾಡುವಂಥ ಕೆಲಸ. ಸಮಸ್ತ ಹಿಂದೂ ಬಾಂಧವರು ಬೇಡಿಕೊಳ್ಳುವ ದೇವರ ಹತ್ರ ಈ ಕೆಲಸವನ್ನು ಒಳ್ಳೆ ರೀತಿಯಿಂದ ನಡೆಸ್ಕೊಳ್ಬೇಕು ಅಂತೇಳಿ ಇದನ್ನು ಈ ಕಾಯಿಯನ್ನು ಹೊಡೆದು ಪ್ರಾರಂಭ ಮಾಡಿ, ನೀವು ಕಾಯಿ ಹೊಡೆದಾಗ ಅದನ್ನು ಮೇಲೆ ಮಾಡಿ ಚೆಂಡು
संता रतन धन जो कोई पाए मायण गाए मंगल भवन अमंगल हारी
ಸಂಭ್ರಮದ ಜೊತೆಗೆ ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ಬಂದಿರುವಂತಹ ಎಲ್ಲ ಹಿಂದುತ್ವ ಎಂದರೆ ಕೇವಲ ಒಂದೇ ಸಂಸ್ಕೃತಿ, ಒಂದೇ ಚೇತನ, ಅದುವೇ ನನ್ನ ಹಿಂದುತ್ವ. ಒಂದೇ ಮಾತರಂ ಎಂದು ಮಾತೃಭೂಮಿಗೆ ವಂದನೆಯನ್ನ ಸಲ್ಲಿಸಿದಾಗ ನಮ್ಮ ರಕ್ತದಲ್ಲಿಯೇ ದೇಶಭಕ್ತಿ ಹರಿಯುತ್ತದೆ. ಧರ್ಮ ಕರ್ತವ್ಯದ ಆದರ್ಶವಾಗಿ ಕಾಣುವ ಚಿಂತನೆಯೇ ನನ್ನ ಹಿಂದುತ್ವ. ಸ್ವಾತಂತ್ರ್ಯ ಹೋರಾಟದ ವೇಳೆ ತಮ್ಮ ಪ್ರಾಣವನ್ನೇ ಅರ್ಪಿಸಿದ ವೀರರ ಶಕ್ತಿ, ಸಾಧು ಸಂತರ ತಪಸ್ಸು, ಸೈನಿಕರ ಶೌರ್ಯ ಇವೆಲ್ಲವೂ ಈ ಸಂಸ್ಕೃತಿಯ ಫಲ. ಸರ್ವೇ ಜನಃ ಸುಖಿನೋ ಭವಂತು ಎಂಬ ಮಂತ್ರದ ಮೂಲಕ ಜಗತ್ತಿನ
ಕೇವಲ ದ್ವೇಷವಲ್ಲ, ಅದು ದೇಶಕ್ಕಾಗಿ ಬದುಕುವ ಸಂಕಲ್ಪ. ವಿಭಜನೆಯಲ್ಲ, ಭಾರತ ಮಾತೆಯ ಏಕತೆಯ ಪ್ರತಿಜ್ಞೆ. ಇಂದು ಹಿಂದುತ್ವವನ್ನ ಕಾಪಾಡುವುದೆಂದರೆ ಸಂಸ್ಕೃತಿಯನ್ನ ಗೌರವಿಸಿ, ರಾಷ್ಟ್ರವನ್ನ ಪ್ರೀತಿಸಿ, ದೇಶಕ್ಕಾಗಿ ಜವಾಬ್ದಾರಿಯುತ ನಾಗರಿಕರನ್ನಾಗಿಸಿರುವಂತಹ ನಮ್ಮ ಈ ಕರ್ತವ್ಯದ ಫಲವಾಗಿ ನಾವೆಲ್ಲರೂ ಕೇವಲ ವ್ಯಾಯಾಮಕ್ಕಾಗಿ ಸೀಮಿತವಾಗಿರದೆ ಜೀವನ ಪೂರ್ತಿ ಅನುಸರಿಸಬೇಕಾದಂತಹ ಮೌಲ್ಯಗಳನ್ನ ರೂಪುಗೊಳ್ತಾ ಇದೆ. ಸಮಾಜ ಸೇವೆಯಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಮತ್ತು ಅದರ ಸಹಾಯಕ ಸಂಘಗಳು ಪ್ರಕೃತಿ ವಿಕೋಪಗಳ ಸಂದರ್ಭದಲ್ಲಿ ನೆರವು, ಆರೋಗ್ಯ, ಸೇವೆ, ಶಿಕ್ಷಣ ಹೀಗೆ ಗ್ರಾಮೀಣ ಅಭಿವೃದ್ಧಿಯಂತಹ ಸಂಸ್ಕೃತಿ ರಕ್ಷಣೆಯ ಹಲವಾರು ಕಾರ್ಯಕ್ರಮಗಳನ್ನ ತೊಡಗಿಸಿಕೊಂಡಿದೆ. ಸ್ವಾರ್ಥರಹಿತ ಸೇವೆಯ ಮೂಲಕ ಸಮಾಜ ಸೇವೆಯೇ ನಮ್ಮ ಕುಟುಂಬ ಎಂಬ ಧ್ಯೇಯವನ್ನ ಸ್ವಯಂ ಸೇವಕರಲ್ಲಿ ಬಿತ್ತಿ ಇದರ ವೈಶಿಷ್ಟ್ಯವನ್ನ ಕಾಪಾಡಿಕೊಂಡಿದೆ. ಅದರ ಪ್ರತಿರೂಪಕವಾಗಿ ಸೇರಿರುವಂತಹ ಎಲ್ಲ ಬಾಂಧವರ ಹಿಂದೂ ಸಂಗಮನ ಆಯೋಜನಾ ಸಮಿತಿ ಮಣಿಪಾಲ ಈಶ್ವರನಗರ ವಸತಿಯ ಈ ದಿನದ ಹಿಂದೂ ಸಂಗಮಕ್ಕೆ ಸೇರಿರುವಂತಹ ಎಲ್ಲ ಬಾಂಧವರ ಕಡೆಯಿಂದ 2 ಕೈಯನ್ನ ಮೇಲಕ್ಕೆತ್ತಿ ಬೋಲೋ ಭಾರತ್ ಮಾತಾ ಕೀ, 2 ಕೈಯನ್ನ ಮೇಲಕ್ಕೆತ್ತಿ ಒಂದೇ ಒಂದೇ ಬೋಲೋ ಭಾರತ್ ಮಾತಾ ಕೀ. ನಮ್ಮ ಉಸಿರಿಟ್ಟಿದರೆ ಒಂದು ಕುಟುಂಬ ಬಲಗೊಳ್ಳುತ್ತದೆ, ಒಂದು ಕುಟುಂಬ ಕಟ್ಟಿದರೆ ಸಮಾಜ ಬಲಗೊಳ್ಳುತ್ತದೆ. ಈ ತತ್ವದೊಂದಿಗೆ ದೇಶ ಸೇವೆಗೆ ತೊಡಗಿಸಿಕೊಂಡಂತಹ ಸಂಘಟನೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಎಂದರೆ ಕೇವಲ ಸಂಘಟನೆಯಲ್ಲ, ಅದು ಶಿಸ್ತು, ಸೇವೆ, ಸಂಸ್ಕೃತಿಯ ಜೀವನ ಪಾಠ. ಶಿಸ್ತು ಜೀವನದಲ್ಲಿ, ಸೇವೆ ಕಾರ್ಯದಲ್ಲಿ ಮತ್ತು ಸಂಸ್ಕೃತಿ ಹೃದಯದಲ್ಲಿ ಇವೆಲ್ಲವನ್ನ ಒಟ್ಟುಗೂಡಿಸಿ ವಂದೇ ಮಾತರಂ, ವಂದೇ ಮಾತರಂ. ಸುಜಲಾಂ ಸುಫಲಾಂ ಮಲಯಜ ಶೀತಲಾಂ ಸಸ್ಯ ಶ್ಯಾಮಲಾಂ ಮಾತರಂ ವಂದೇ ಮಾತರಂ. ಶುಭ್ರಜೋತ್ಸ್ನ ಪುಲಕಿತಯಾಮಿನಿ ಸುಹಾಸಿನಿ ಸುಮಧುರ ಭಾಷಿಣಿ ಸುಖದಾಂ ವರದಾಂ ಮಾತರಂ ವಂದೇ ಮಾತರಂ. ಆದಕರಾಲೆ ಕೋಟಿ ಕೋಟಿ ಭುಜೆ ಧೃತಕರ ಕರ ಕರವಾಲೆ ಅಬಲಾ ಕೆನುಮಾಯಿತೋ ಬಲೆ ಬಹುಬಲಧಾರಿಣಿ ನಮಾಮಿ ತಾರಿಣಿ ರಿಪುಧಲವಾರಿಣಿ ಮಾತರಂ ವಂದೇ ಮಾತರಂ. ತುಮಿ ವಿದ್ಯಾ ತುಮಿ ಧರ್ಮ ತುಮಿ ಹೃದಯ ತುಮಿ ಮರ್ಮ ತ್ವಂ ಹಿ ಪ್ರಾಣ ಶರೀರೆ ಬಾಹುತೆ ತುಮಿ ಮಾ ಶಕ್ತಿ ಹೃದಯೇ ತುಮಿ ಮಾ ಭಕ್ತಿ ತೋಮಾರಾಯಿ प्रतिमा घड़ी मंदिरे मंदिरे वंदे मातरम. त्वं हि दुर्गा दश प्रहरण धारिणी कमला कमलदल विहारिणी वाणी विद्याधारिणी नमामि त्वां नमामि कमलां अमलां अतुलां सुजलां सुफलां मातरं वन्दे मातरं. श्यामलां सरलां सुस्मितां भूषितां धरणीं भरणीं मातरं वन्दे मातरं वन्दे मातरं वन्दे मातरं. भारत माता की जय. ಬಾಂಧವರಿಗೆ ನನ್ನ ನಮಸ್ಕಾರಗಳು. ಹೀಗೆ ಬಂದಂತಹ ಶೋಭಾಯಾತ್ರೆಯನ್ನು ನೋಡುವಾಗ, ಇಲ್ಲಿ ನೀವು ಧರಿಸಿರುವ ಪೇಟ ಮತ್ತೆ ಶಾಲನ್ನು ನೋಡುವಾಗ ಒಮ್ಮೆ ಜೈಕಾರ ಹಾಕುವ ಅಂತ ಹೇಳಿ ನನಗೆ ಕಾಣ್ತಾ ಉಂಟು. ಬೋಲ ಭಾರತ್ ಮಾತಾ ಕಿ, ಬೋಲ ಭಾರತ್ ಮಾತಾ ಕಿ. ಮರ್ಯಾದಾ ಪುರುಷ ರಾಮಚಂದ್ರ की, मर्यादा पुरुषोत्तम सनातन हिंदू धर्म की, सनातन हिंदू धर्म की. बोलो जय श्री हनुमंत की, बोलो भारत माता की.
ಕಿ ನೆನೆಸ್ತಾ ಈ ಒಂದು ಶುಭ ಸಂದರ್ಭದಲ್ಲಿ ನಮ್ಮ ವೇದಿಕೆಯ ಮೇಲೆ ಇದ್ದು ಈ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡಿರತಕ್ಕಂತಹ ಹಿರಿಯರಾದಂತಹ ನಮ್ಮ PG ಪಂಡಿತ್ ಸರ್ ಅವರಿಗೆ ಹೃದಯಪೂರ್ವಕವಾಗಿ ನಾನು ಸ್ವಾಗತವನ್ನು ಬಯಸ್ತೇನೆ. ಇವರು ಮಾಜಿ ಪ್ರಾಂಶುಪಾಲರು MJC ಸ್ಕೂಲ್. ಅದೇ ರೀತಿ ಇನ್ನೊಬ್ಬರು ಚಿಂತಕರು, ಲೇಖಕರು, ಹಿಂದೂ ಸಮಾಜಕ್ಕಾಗಿ ಹಗಲಿರುಳು ದುಡಿತಾ ಇರುವಂತವರು, ಅವರನ್ನು ಕೂಡ ನಾನು ಆದರಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿ ಈ ಬೃಹತ್ ಕಾರ್ಯಕ್ರಮವನ್ನು ಸಂಯೋಜಿಸಿದವರು, ಉತ್ತಮ ಕಳೆದ 1 ತಿಂಗಳಿನಿಂದ ಹಗಲಿರುಳು ದುಡಿತಾ ಇದ್ದಾರೆ ಉಮೇಶ್ ಸಾಲ್ಯಾನ್. ಯಾವುದೇ ಜವಾಬ್ದಾರಿಯನ್ನು ಕೊಟ್ಟರು ಅದನ್ನು ಒಂದು ತನ್ನ ಕರ್ತವ್ಯ ಅಂತ ನಿಭಾಯಿಸಿಕೊಂಡು ಹಗಲಿರುಳು ದುಡಿತಾ ಇದ್ದಾರೆ ನಮ್ಮ ಉಮೇಶ್ ಸಾಲ್ಯಾನ್. ಅವರಿಗೂ ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅವರಿಗೆ ಸಹ ಸಂಯೋಜಕರಾಗಿ ಹೆಗಲಿಗೆ ಹೆಗಲು ಕೊಟ್ಟು ಸುರೇಶ್ ಆಚಾರ್ಯ ನಮ್ಮ ಈಶ್ವರನಗರ ವಾರ್ಡ್ ಅವರು ಕೂಡ ವೇದಿಕೆಯಲ್ಲಿದ್ದಾರೆ. ಅವರಿಗೆ ಆತ್ಮೀಯವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೂ ಇವರೊಟ್ಟಿಗೆ ಹೆಗಲಿಗೆ ಹೆಗಲು ಕೊಟ್ಟು ದುಡಿದವರು, ಆರ್ಥಿಕವಾಗಿ ಸಹಾಯ ಮಾಡಿದವರು, ಹಿರಿಯರು, ಇಲ್ಲಿ ಮುಂದೆ ಎಲ್ಲ ಪ್ರಮುಖ ಇಂಡಸ್ಟ್ರಿಯಲಿಸ್ಟ್, ನಾವು ಹೋದಾಗ ಆರ್ಥಿಕ ಸಹಾಯ ಮಾಡಿ ನೀವು ಮುಂದೆ ಹೋಗಿ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಿ, ನಾವು ನಿಮ್ಮ ಹಿಂದೆ ಇದ್ದೇವೆ ಅಂತ ಹೇಳಿದ ಎಲ್ಲ ಪ್ರಮುಖರಿದ್ದೀರಿ. ತಮ್ಗೆಲ್ಲರಿಗೂ ನಾನು ಒಂದೇ ಮಾತಿನಲ್ಲಿ ಆರ್ಥಿಕವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿ ಸುಮತಾ ನಾಯಕ್ ಅಬ್ಬುಂಜೆ ಅವರಿದ್ದಾರೆ, ಸಾಮಾಜಿಕ ಕಾರ್ಯಕರ್ತರು, ಸಾಂಸ್ಕೃತಿಕ ರಾಯಭಾರಿ, ಸಾಂಸ್ಕೃತಿಕ ಯಾವುದೇ ಕಾರ್ಯಕ್ರಮ ಇದೆ ಅವರು ಮುಂದೆ ಇದ್ದಾರೆ. ಅವರಿಗೆ ಕೂಡ ಆತ್ಮೀಯವಾಗಿ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆ ನೆರೆದಿರತಕ್ಕಂತಹ ಎಲ್ಲ ಸ್ವಾಗತವನ್ನು ಮಾಡ್ತಾ ಇದ್ದೇನೆ. ಅದೇ ರೀತಿ ಪ್ರಾಸ್ತಾವಿಕವಾಗಿ ಕೂಡ 2 ಮಾತನ್ನು ಆಡಬೇಕು ಅಂತ ಹೇಳಿದ್ದಾರೆ. ಬಹುಶಃ ನಾವು ಮನೆಗೆ ಹೋಗಿ ಹೇಳಿದಾಗ ಕೆಲವರಿಗೆ ಸ್ವಲ್ಪ ಎಣಿಸ್ತದೆ, ಯಾಕೆ ಈ ಹಿಂದೂ ಸಂಗಮವನ್ನು ನೀವು ಮಾಡ್ತಾ ಇದ್ದೀರಿ, ನಾವೆಲ್ಲ ಹಿಂದೂಗಳೆಲ್ಲ ಒಟ್ಟಾಗಿ ಇದ್ರೆ ಸಾಲದಿಲ್ವಾ ಅಂತ ಹೇಳಿ. ಆದ್ರೆ ಈಗ ನಾವು ನೋಡ್ತಾ ಇದ್ದೇವೆ ಪ್ರಸ್ತುತ ಹಿಂದೂಗಳು ನಾವೆಲ್ಲ ಒಟ್ಟಾಗಿಲ್ಲ. ನಾವು ಕೆಲವರು ಮೇಲೆ, ಕೆಲವರು ಅದಕ್ಕಿಂತ ಮೇಲೆ, ಕೆಲವರು ತುಂಬಾ ಮೇಲೆ, ಕೆಲವರು ಕೆಳಗೆ ಅಂತ ಈ ಭೇದ ಭಾವವನ್ನು ತೊಡೆದು ಹಾಕಬೇಕು. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಏನು ಹೇಳ್ತದೆ ಅಂದ್ರೆ, ಹಿಂದೂಗಳು ಎಲ್ಲರೂ ಒಂದೇ, ಎಲ್ಲರೂ ಒಗ್ಗಟ್ಟಾಗಿ ಇರಬೇಕು. ಆ ಜಾತಿ ಈ ಜಾತಿ ಅಂತ ಹೇಳಿ ಕಚ್ಚಾಡಬಾರ್ದು. ನಾವೆಲ್ಲ ಹಿಂದೂಗಳು ಒಂದು ಅಂತ ಹೇಳಿ ಸಾರಬೇಕು. ನಮ್ಮ ಸಂಸ್ಕೃತಿ ಆಚಾರ ವಿಚಾರಗಳನ್ನು ಉಳಿಸಿಕೊಂಡು ಮುಂದೆ ಸಾಗಬೇಕಾದರೆ ನಾವೆಲ್ಲರೂ ಒಂದಾಗಿ ಸಾಗಬೇಕು ಅಂತ ಹೇಳಿ ನಮ್ಮ ಅಭಿಪ್ರಾಯ. ಅದೇ ರೀತಿ ಹಿಂದೆ ನಮ್ಮಲ್ಲಿ ಗುರುಕುಲ ಪದ್ಧತಿ ಇರುವಾಗ ನಮಗೆ ಯಾವ ರೀತಿ ಜೀವನವನ್ನು ನಡೆಸಬೇಕು, ನಮ್ಮ ಮಕ್ಕಳಿಗೆ ಯಾವ ರೀತಿ ನಾನು ಹೇಳಿಕೊಡಬೇಕು, ಯಾವ ರೀತಿ ಮುಂದೆ ಬರಬೇಕು ಅಂತ ಹೇಳಿ ಒಂದು ಗುರುಕುಲದಲ್ಲಿ ಹೇಳಿಕೊಡುವಂತಹ ಒಂದು ಪದ್ಧತಿ ಇತ್ತು. ಈಗ ಗುರುಕುಲ ಪದ್ಧತಿ ಹೋಗಿ ಇಂಗ್ಲಿಷ್ ಮೀಡಿಯಂ ಶಾಲೆಗಳು ಶುರುವಾಗಿದೆ. ಬಹುಶಃ ದುಡ್ಡು ಸಂಪಾದನೆಗೆ ಇದು ಒಳ್ಳೆಯ ದಾರಿ ಆಗಿರಬಹುದು. ಆದರೆ ನಮ್ಮ ದೇಶವನ್ನು ಉಳಿಸಲಿಕ್ಕೆ, ನಮ್ಮ ಸಂಸ್ಕೃತಿಯನ್ನು ಉಳಿಸಲಿಕ್ಕೆ, ನಮ್ಮ ಹಿಂದುತ್ವವನ್ನು ಉಳಿಸಲಿಕ್ಕೆ ಇದು ಸಾಕಾಗುವುದಿಲ್ಲ. ನಾವು ಹಿಂದೂಗಳನ್ನು ಒಟ್ಟು ಮಾಡಬೇಕಾದ್ರೆ ಇಂತಹ ಹಿಂದೂ ಸಮಾವೇಶವನ್ನು ಮಾಡಿ ಒಳ್ಳೆಯ ಒಬ್ಬರು ಯಾರ ಅನುಭವಿಗಳನ್ನು, ಈಗ ಪ್ರಕಾಶ್ ಮಲ್ಪೆ ಅವರು ಕರ್ಕೊಂಡು ಬಂದದುಂಟು. ಅವರು ಚಿಂತಕರು ಮಾತ್ರ ಅಲ್ಲ, ಯಾವ ರೀತಿ ನಮ್ಮ ರೀತಿ ರಿವಾಜುಗಳು ಇರಬೇಕು, ನಾವು ನಮ್ಮ ಮಕ್ಕಳಿಗೆ ಏನು ಕಲಿಸಿಕೊಡ್ಬೇಕು ಅಂತ ಹೇಳಿ ಕೂಡ ನಮಗೆ ಹೇಳಿಕೊಡುವಂತವರು. ಅಂತವರನ್ನು ಕಳಿಸಿ ಅಂತವರ ಮುಖಾಂತರ ಸಮಾಜಕ್ಕೆ ಸಂದೇಶವನ್ನು ಕೊಡುವಂತಹ ಕೆಲಸ ಮಾಡಿದರೆ ಖಂಡಿತವಾಗಿಯೂ ಇದು ಅನುಕೂಲ ಆಗ್ತದೆ ಅಂತ ಹೇಳಿ ನಾವು ಹೇಳಬಹುದು. ಇಡೀ ಜಗತ್ತಿಗೆ ಯೋಗ ಕೊಟ್ಟಂತಹ ದೇಶ ನಮ್ಮದು. ಇಡೀ ಜಗತ್ತಿಗೆ ಭಜನೆಯ ಮೂಲಕ ಮಾನಸಿಕ ನೆಮ್ಮದಿ ಸಿಗ್ತದೆ ಅಂತ ಹೇಳುವ ಒಂದು ಪದ್ಧತಿ ನಮ್ಮಲ್ಲಿ ಇತ್ತು. ಇತ್ತೀಚೆಗೆ ನಾವು ನೋಡ್ತಾ ಇದ್ದೇವೆ, ಭಜನಾ ತಂಡಗಳು ಕೆಲವು ಪ್ರಾರಂಭ ಆಗಿದೆ. ಆದರೆ ಮನೆಯಲ್ಲಿ ಭಜನೆ ಹೇಳುವುದು ತುಂಬಾ ಕಡಿಮೆ ಆಗಿದೆ. ಮನಸ್ಸಿಗೆ ಬೇಜಾರಾದಾಗ, ಮನಸ್ಸಿಗೆ ನೆಮ್ಮದಿ ಬೇಕಾದಾಗ ಕೇವಲ ಭಜನೆ ಒಂದೇ ಮಾರ್ಗ, ಸುಖದ ಅನುಭವ ಆಗ್ಬೇಕು ಅಂತ ಹೇಳಿ. ಆದ್ರೆ ನಿಮಗೆ ಭಜನೆ, ಮುಂಚೆ ನಾವು ಚಿಕ್ಕದಿರುವಾಗ ಮನೆಯಲ್ಲಿ ಭಜನೆ ಮಾಡದೆ ಊಟ ಇಲ್ಲ, 1-2 ಭಜನೆ ಹೇಳಲೇಬೇಕು, ಅಷ್ಟು ತಾಯಂದರು ಹೇಳ್ತಾ ಇದ್ರು, ಅಪ್ಪಣೆ ಮಾಡ್ತಾ ಇದ್ರು. ಈಗ ನಾವು ಭಜನೆ ಹೇಳುವುದನ್ನೇ ಮರೆತು ಹೋಗಿದ್ದೇವೆ. ನಮ್ಮ ಮಕ್ಕಳಿಗೆ ಭಜನೆ ಹೇಳುವುದನ್ನೇ ನಾವು ಹೇಳಿಕೊಡುವುದಿಲ್ಲ. ನಾವೇ ಹೆತ್ತವರು ಹೇಳಿಕೊಡ್ಲಿಲ್ಲದಿದ್ರೆ ಮತ್ತೆ ಮಕ್ಕಳು ಹೇಗೆ ಕಲಿತಾರೆ? ಹಾಗಾಗಿ ನಮ್ಮ ಈ ಒಂದು ಬ್ಯುಸಿ ಆಗಿರತಕ್ಕಂತಹ ಜೀವನದಲ್ಲಿ ಮನಸ್ಸಿಗೆ ನೆಮ್ಮದಿ ಬೇಕಾದ್ರೆ ನಾವು ಪ್ರತಿ ಮನೆಯಲ್ಲಿ ಭಜನಾ ಕಾರ್ಯಕ್ರಮವನ್ನು ಹಾಕಿಕೊಡ್ಬೇಕು. ಒಂದು ಉಕ್ತಿ ಉಂಟು, ಅಂತಸ್ತಿಮರನಾಶಾಯ ಶಾಬ್ದಬೋಧೋ ನಿರರ್ಥಕ ನಾನಶ್ಯತೆ ತಮೋ ನಾಮಕೃತೆಯ ದೀಪವಾರ್ತೆಯ ಅಂತ ಹೇಳಿ. ಕತ್ತಲೆ ಆದಾಗ ಮನೆಯಲ್ಲಿ ಬೆಳಕಾಗಬೇಕಾದ್ರೆ ನಾವು ಯಾವ ರೀತಿ ಬೆಳಕು ದೀಪವನ್ನು ಹಚ್ಚಿಸ್ತೇವೆಯೋ, ಹಚ್ಚಿದ ಕೂಡಲೇ ಇಡೀ ಮನೆಗೆ ಬೆಳಕಾಗ್ತದೆ. ಅದೇ ರೀತಿ ಮನಸ್ಸಿಗೆ ಕತ್ತಲೆ ಆವರಿಸಿದಾಗ, ಟೆನ್ಷನ್ ಆದಾಗ ಅದನ್ನು ಉಳಿಸಬೇಕಾದ್ರೆ, ಬೆಳಕಾಗಬೇಕಾದ್ರೆ ಭಗವಂತನ ನಾಮಸ್ಮರಣೆ ಮಾಡಬೇಕು, ಭಗವದ್ಗೀತೆಯನ್ನು ಓದಬೇಕು,
ಭಜನಾ ಸತ್ಸಂಗದಲ್ಲಿ ಪಾಲ್ಗೊಳ್ಳಬೇಕು. ಇದರಿಂದ ಮಾತ್ರ ಸಾಧ್ಯ, ಇಲ್ಲದಿದ್ದರೆ ಮನಸ್ಸಿಗೆ ನೆಮ್ಮದಿ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಾವೆಲ್ಲರೂ ಇಂತಹ ಅನೇಕ ಸಂಗತಿಗಳು ಉಂಟು. ಈಗ ನಿಮ್ಮ ಮುಂದೆ ಇಡ್ಲಿಕ್ಕಿದ್ದಾರೆ ಹಲವು ಪ್ರಮುಖ ಅಂಶಗಳನ್ನ ನಮ್ಮ ಹಿರಿಯರು ಬಂದಿದ್ದಾರೆ, ಪ್ರಕಾಶ್ ಮಲ್ಪೆ ಅವರು. ಅದೇ ರೀತಿ ಈಗ ಕಳೆದ ಪರ್ಯಾಯ ಸಭೆಯಲ್ಲಿ ನಾವು ನೋಡಿದ್ದೇವೆ, ಪರ್ಯಾಯ 2 ವರ್ಷ ಒಂದು ಅವಧಿಯಲ್ಲಿ ನಮ್ಮ ಉಡುಪಿಯ ಗುರುಗಳು ಭಗವದ್ಗೀತೆಯನ್ನ ಇಡೀ ಪ್ರಪಂಚದಾದ್ಯಂತ ಕೋಟಿ ಗೀತಾ ಲೇಖನ ಯಜ್ಞ ಅಂತ ನೀವು ಬರಿಬೇಕು. ಕೇವಲ ಓದಿದ್ರೆ ಮನನ ಆಗುವುದಿಲ್ಲ, ಅದನ್ನು ಬರೆದ್ರೆ ಮಾತ್ರ ನಿಮ್ಮ ಮನಸ್ಸಿನಲ್ಲಿ ಉಳಿತದೆ. ಪ್ರತಿಯೊಬ್ಬರು ಒಂದು ಪುಸ್ತಕವನ್ನು ತೆಗೆದುಕೊಂಡು ಹೋಗಿ ಆ ಗೀತಾಲೇಖನವನ್ನು ಬರೆದ್ರೆ ಮಾತ್ರ ನಿಮಗೆ ಗೊತ್ತಾಗ್ತದೆ. ಕೋಟಿ ಗೀತಾಲೇಖನ ಯಜ್ಞ ಅಂತ ಹೇಳಿ ಒಂದು ಅತ್ಯದ್ಭುತವಾದಂತಹ ಒಂದು ಕಾರ್ಯಕ್ರಮವನ್ನ ಹಾಕಿ ನಮ್ಮ ಸನಾತನ ಹಿಂದೂ ಪರಂಪರೆಯನ್ನ ಉಳಿಸಿ ಬೆಳೆಸಲಿಕ್ಕೆ ಒಂದು ಅತ್ಯುತ್ತಮ ಕೆಲಸವನ್ನ ಮಾಡಿದ್ದಾರೆ. ಅದೇ ರೀತಿ ಹಿಂದಿನಿಂದಲೂ ನಾವು ನೋಡ್ತಾ ಇದ್ದೇವೆ, ನಮ್ಮ ಪ್ರತಿ ಮನೆಯಲ್ಲಿ ಮಕ್ಕಳ ಸಂಖ್ಯೆ 7, 8, 10 ಇತ್ತು. ಆಮೇಲೆ 4, 5 ಆಯಿತು. ಈಗ 1, 2 ಆಗಿದೆ. ಈಗ 1 ಸಹ ಭಾರಿ ಭಂಗಕ್ಕೆ. ನಾನು ಹೇಳ್ತಾ ಇರೋದು ಏನಂತ ಹೇಳಿದ್ರೆ, ಇದು ನೆಗಡಿಯುವ ವಿಷಯ ಅಲ್ಲ, ತುಂಬಾ ಸೀರಿಯಸ್ ಆಗಿ ನಾವು ಆಲೋಚನೆ ಮಾಡಬೇಕಾಗಿದೆ. ನಮ್ಮ ಹಿಂದೂಗಳು ಉಳಿಬೇಕಾದ್ರೆ ಕೇವಲ ಒಂದೇ ರಾಷ್ಟ್ರ ನಮಗೆ ಇರುವಂತದ್ದು ಭಾರತ. ನಮ್ಮ ಮುಂದಿನ ಜನಾಂಗ ಬೆಳಿಬೇಕು ಅಂತ ಹೇಳಿದ್ರೆ, ನಾವು ಬಹುಸಂಖ್ಯಾತರಾಗಿ ಇರಬೇಕು ಅಂತ ಹೇಳಿ ಆದ್ರೆ ಖಂಡಿತವಾಗಿಯೂ ನಾವು ಇಂತಹ ನಮ್ಮ ಮಕ್ಕಳಿಗೆ ಇದನ್ನು ಸೂಚ್ಯವಾಗಿ ಹೇಳುವಂತಹ ಅಗತ್ಯ ಖಂಡಿತ ಉಂಟು. ಹಿಂದೆ ಸುಮಾರು 200 ವರ್ಷದ ಹಿಂದೆ, ಈಗ ನಾವು ಸುತ್ತಮುತ್ತ ಇರುವಂತಹ ರಾಷ್ಟ್ರಗಳೆಲ್ಲ ನಮ್ಮ ಭಾರತದೇ ದೇಶದೇ ಅಂಗವಾಗಿತ್ತು. ಒಂದು ಸಮಯದಲ್ಲಿ 76 ಲಕ್ಷ ಚದರ ಕಿಲೋಮೀಟರ್ ಇತ್ತು. ಇಂದು ಭಾರತದ ವಿಸ್ತೀರ್ಣ ಕೇವಲ 31 ಲಕ್ಷ ಚದರ ಕಿಲೋಮೀಟರ್ ಇದೆ. ಇದರಲ್ಲಿ 1838ರಲ್ಲಿ ಗಾಂಧಾರ, 1911ರಲ್ಲಿ ಶ್ರೀಲಂಕಾ, 1935ರಲ್ಲಿ ಬರ್ಮಾ, 1945ರಲ್ಲಿ ಸಿಂಧು ಪ್ರಾಂತ್ಯ, 1948ರಲ್ಲಿ ಕಾಶ್ಮೀರದ 1.25 ಲಕ್ಷ ಚದರ ಕಿಲೋಮೀಟರ್, 1959ರಲ್ಲಿ 11 ಲಕ್ಷ ಚದರ ಕಿಲೋಮೀಟರ್ ಟಿಬೆಟ್ನ ಭೂಭಾಗ ನಾವು ಕಳ್ಕೊಂಡಿದ್ದೇವೆ. ಆದ್ರೆ ನಾವು ಈಗ ಸಹ ಹೇಳ್ತೇವೆ ಅಖಂಡ ಭಾರತ ಅಂತ. ಆದ್ರೂ ನಾವು ಈಗ ಇದ್ದಂತಹ ಭಾರತದಲ್ಲಿ ಶ್ರೀಮಂತಿಕೆಯನ್ನು ಇರಬೇಕಂತ ಹೇಳಿ ಆದ್ರೆ ಈ ನಮ್ಮ ಹಿಂದೂ ಸಂಸ್ಕೃತಿಯೇ ಕಾರಣ. ಹಿಂದಿನಿಂದಲೂ ನಮಗೆ ನಮ್ಮ ಪೇರೆಂಟ್ಸ್, ನಮ್ಮ ತಂದೆ ತಾಯಿಯರು ನಮ್ಮ ಸಮಾಜದ ಬಗ್ಗೆ, ನಮ್ಮ ಸಂಸ್ಕೃತಿಯ ಬಗ್ಗೆ ಕಲಿಸಿಕೊಟ್ಟಂತಹ ನಡೆ ನುಡಿಗಳೇ ಕಾರಣ. ಹಾಗಾಗಿ ಇದನ್ನು ಮುಂದುವರಿಸಿಕೊಂಡು ನಾವು ಹೋಗಬೇಕು ಅಂತ ಹೇಳಿ ಆದ್ರೆ, ನಮ್ಮ ದೇಶ ಇದೇ ರೀತಿ ಅಭಿವೃದ್ಧಿಯನ್ನು ಹೊಂದಬೇಕಂತ ಹೇಳಿ ಆದ್ರೆ ನಾವೆಲ್ಲ ಹಿಂದೂಗಳು ಭೇದ ಭಾವವನ್ನು ಮರೆತು ಒಂದಾಗಬೇಕು. ಯಾರು ಹಿಂದೆ ಅಲ್ಲ, ಯಾರು ಮುಂದೆ ಅಲ್ಲ, ಎಲ್ಲರೂ ಒಂದೇ, ನಾವೆಲ್ಲರೂ ಹಿಂದೂ ಅಂತ ಹೇಳಿ ಸಾರಬೇಕು. ಇದು ನಮ್ಮೆಲ್ಲರ ಒಂದು ಆಸೆಯಾಗಿದೆ. ಇಷ್ಟು ಒಂದು ಸಣ್ಣ 2 ನಿಮಿಷದ ಮಾತನ್ನು ಹೇಳ್ತಾ ನಾನು ಮುಂದಿನ ಕಾರ್ಯಕ್ರಮಕ್ಕಾಗಿ ವೇದಿಕೆಯನ್ನ ಕೊಡ್ತಾ ಇದ್ದೇನೆ. ಇರುವಂತಹ ಹೊತ್ತು ಪ್ರಕೃತಿಯನ್ನ ದೇವರಾಗಿ ಪೂಜಿಸಿ, ತಾಯಿಯನ್ನ ಶಕ್ತಿಯಾಗಿ ಗೌರವಿಸಿ, ಗುರುವನ್ನೇ ದೇವರ ಸ್ಥಾನದಲ್ಲಿ ಕಾಣುವುದು ಇವೆಲ್ಲ ಹಿಂದುತ್ವದ ಶ್ರೇಷ್ಠ ಮೌಲ್ಯಗಳು. ಈ ಮೌಲ್ಯಗಳಿಗೆ ಅನುಗುಣವಾಗಿ ವೇದಿಕೆಯಲ್ಲಿರುವಂತಹ ಎಲ್ಲ ಹಿರಿಯರು ದೀಪವನ್ನ ಬೆಳಗಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ತಾಯಿ ಭಾರತ ಮಾತೆಯನ್ನ ನಾವೆಲ್ಲರೂ ಕೂಡ ತಾಯಿಯಾಗಿ ಪೂಜಿಸ್ತೇವೆ, ಆರಾಧಿಸ್ತೇವೆ. ಭಕ್ತಿಯ ಭಾವದಿಂದ ಶಕ್ತಿಯನ್ನ ತುಂಬುವ, ತನ್ನೊಂದಿಗೆ ಹಾಕುವಂತಹ ಇವತ್ತಿನ ಈ ಒಂದು ಹಿಂದೂ ಸಂಗಮದ ವೇದಿಕೆಯಲ್ಲಿರುವಂತಹ ಎಲ್ಲ ಅತಿಥಿ ಅಭ್ಯಾಗತರು ಪುಷ್ಪ ನಮನವನ್ನ ಸಲ್ಲಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಈ ಪವಿತ್ರ ಭೂಮಿಯ ಪರಂಪರೆ ಪೀಳಿಗೆಯಿಂದ ಪೀಳಿಗೆ ಸಾಗಿ ಬಂದ ಜ್ಞಾನ ನಮ್ಮ ಹಿಂದುತ್ವದ ಶಕ್ತಿಯಾಗಿ ನಮ್ಮೆಲ್ಲರನ್ನ ಕೂಡ ಕಾಪಾಡಿ ಎಂಬ ಆಶಯದ ಜೊತೆಗೆ ತಾಯಿ ಭಾರತ ಮಾತೆಗೆ ವೇದಿಕೆಯಲ್ಲಿರುವಂತಹ ಎಲ್ಲ ಅತಿಥಿ ಅಭ್ಯಾಗತರು ಪುಷ್ಪ ನಮನವನ್ನ ಸಲ್ಲಿಸಿಕೊಟ್ಟ ಇದೀಗ ಕಾರ್ಯಕ್ರಮದ ಮೊದಲ ಹಂತವಾಗಿ ಶುಭ ಸಂಶಯ ಮೂಲಕ ಮಾತಿನ ಮಂಟಪಕ್ಕೆ ಆಹ್ವಾನಿಸಿಕೊಂಡು ಓಂ ಗಂ ಗಣೇಶಾಯ ನಮಃ. ವೇದಿಕೆಯಲ್ಲಿ ಆಸೀನರಾಗಿರುವ ಪ್ರಕಾಶ್ ಮಲ್ಪೇಜ್, ಉಮೇಶ್ ಸಾಲ್ಯಾನ್ಜಿ, PJ ಪಂಡಿತ್ ಸರ್ ಆ್ಯಂಡ್ ಉಮೇಶ್ ಸುರೇಶ್ ಆಚಾರ್ಯಜಿ, ಎಲ್ಲರಿಗೂ ನಮಸ್ಕಾರ.
ತಮಗೆಲ್ಲರಿಗೂ 4 ಗಂಟೆಯಿಂದ ಇಲ್ಲಿ ತನಕ ಎಲ್ಲರೂ ಒಟ್ಟಿಗೆ ಇದ್ದು ಅಲ್ಲಿಂದ ಇಲ್ಲಿ ತನಕ ನಡ್ಕೊಂಡು ಬಂದು ಯಾವ ಒಂದು ಉತ್ಸಾಹದಿಂದ ಪ್ರತಿ ಒಬ್ಬರಿಗೂ ನಾನು ನೋಡ್ತಾ ಇದ್ದೇನೆ. ಅದ್ಭುತವಾಗಿತ್ತದು. ಇವತ್ತು ನನಗೆ ಇದು ಭಾರಿ ಒಂದು ಹೆಮ್ಮೆಯ ವಿಷಯ. ಇಲ್ಲಿ ನಿಂತು ಮಾತಾಡೋದು, ಸಮ್ಮೇಳನ ಸಮಿತಿಗೆ ನನ್ನ ಹೃತ್ಪೂರ್ವಕ ವಂದನೆಗಳು ಈ ಒಂದು ಚಾನ್ಸ್ ಕೊಟ್ಟದಕ್ಕೆ. ಯಾಕೆಂತ ಹೇಳಿದರೆ ನನಗಿದ್ದೀರಿ 10,000 TDS 10,000 TDS ನೀರು ಕ್ಲೀನ್ ಮಾಡಲಿಕ್ಕೆ ಕೂಡ ಸಾಧ್ಯ ಇಲ್ಲ. ಕಟ್ಪಾಡಿಯಲ್ಲಿ ಮತ್ತೆ ಈಗ ಸುತ್ತಮುತ್ತಲಲ್ಲಿ ಇರುವ ಬೋರ್ವೆಲ್ ನೀರಿದು TDS 10,000 ಹಾಗೆ ಆಗಿದೆ ನಮ್ಮ ನೀರು. ವಾಯು ಹೇಗೂ ಹೋಯ್ತು, ಅದೇ ಇದು ಬಾಡಿ. ನೇಚರ್ ಬೇರೆ ಅಲ್ಲ, ನಾವಿದು ಬೇರೆ ಅಲ್ಲ. ನಮ್ಮದು ಪ್ರತಿಯೊಬ್ಬರದ್ದು ಜವಾಬ್ದಾರಿ ಇದೆ ಪ್ಲಾಸ್ಟಿಕ್ ಬ್ಯಾನ್ ಮಾಡಲಿಕ್ಕೆ, ಪ್ರತಿಯೊಬ್ಬರದ್ದು ಜವಾಬ್ದಾರಿ ಇದೆ ನೀರು ಕೊಳಕು ನೀರನ್ನು ಹೊರಗಡೆ ಬಿಡದೇ ಇರಲಿಕ್ಕೆ, ಪ್ರತಿಯೊಬ್ಬರದ್ದು ಜವಾಬ್ದಾರಿ ಇದೆ ಅದು ಬೆಂಕಿ ಹಾಕಿ ಪ್ಲಾಸ್ಟಿಕ್ ಇದು ಮಾಡದೆ. ನಮ್ಮದು ಇದು ಜವಾಬ್ದಾರಿ, ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ. ಇಷ್ಟೆಲ್ಲ ಮಾಡುವಾಗ ನಾವು ಹೇಳ್ಬೋದು ನಾವು ಹಿಂದೂಸ್ ಅಂತೇಳಿ. ಯಾಕೆಂದ್ರೆ ನಾವು ವಿ ಆರ್ ಪಾರ್ಟ್ ಆಫ್ ದ ಹೋಲ್. ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ಈವನ್ ಒನ್ ಡಾಗ್ ಈಸ್ ಹಂಗ್ರಿ ಇನ್ ಮೈ ಕಂಟ್ರಿ ಐ ಡೋಂಟ್ ಹ್ಯಾವ್ ಎನಿ ರೈಟ್ ಟು ಸ್ಲೀಪ್ ಅಂತ. ಸೊ ಇದು ಹೇಳಿಬಿಟ್ಟು ಪ್ರತಿಯೊಬ್ಬರ ಹತ್ರ ಸಸ್ಟೈನಬಿಲಿಟಿ, ನಾವು ಯಮನಿಯಮ ಪರಿಪಾಲನೆ ಮಾಡುವ, ಆದಷ್ಟು ನೀರನ್ನು ನಾವು ಬಚಾವ್ ಮಾಡುವ, ಎಷ್ಟು ಬೇಕಾ ಅಷ್ಟೇ ಯೂಸ್ ಮಾಡುವ. ಸಸ್ಟೈನಬಿಲಿಟಿ ಬೇಕಾದದ್ದು ನಾವು ಒಟ್ಟು ಮಾಡೋದು ಬೇಡ. ಎಷ್ಟು ಇದೆ ಎಷ್ಟು ಬೇಕು ನಮಗೆ ದುಡ್ಡು ಅಷ್ಟೇ ನಾವು, ಅಂದರೆ ಹೋರ್ಡಿಂಗ್ ಮಾಡೋದು ಬೇಡ. ಯಾವುದು ಕೂಡ ಎಷ್ಟು ಬೇಕಾ, ನೆಸೆಸಿಟಿಗೆ ಎಷ್ಟು ಬೇಕಾ ಅಷ್ಟು ಮಾತ್ರ ಇಟ್ಕೊಂಡು ಇದು ಏನು ನಮ್ಮದು ಇದು ನೇಚರ್ ಇದೆ. ಈ ಭೂಮಿ ತಾಯಿ, ಭೂಮಿಗೆ ನಾವು ತಾಯಿ ಅಂತ ಹೇಳ್ತೇವೆ, ಗಂಗಾ ಯಮುನಾ ಮಾತಾ ಅಂತ ಹೇಳ್ತೇವೆ, ವಾಯು ದೇವರಂತೇಳಿ ಹೇಳ್ತೇವೆ. ಇವತ್ತು ನಾವು ಏನು ಮಾಡಿದ್ದೇವೆ ರೀ, ಏನು ಮಾಡಿದ್ದೇವೆ ಪೃಥ್ವಿ? ಪ್ರತಿಯೊಬ್ಬರು ನಿಮ್ಮ ಹತ್ರ ಕೇಳಿಕೊಳ್ಳಿ, ನಿಮ್ಮ ಮಕ್ಕಳ ಹತ್ರ ಹೇಳಿ, ನಿಮ್ಮ ಸಮಾಜವನ್ನು ನೋಡಿಕೊಳ್ಳಿ. ಅದು ಒಬ್ಬರದು ಮಾತ್ರ ಅಲ್ಲ. ಇದು ನಿನ್ನೆ ನಾನು ಹೋಗುವಾಗ ಇದೊಂದು ಹೇಳಿಬಿಟ್ಟು ಒಂದು ತಾಯಿಗೆ 2 ಮಕ್ಕಳನ್ನು ಕರ್ಕೊಂಡು ಹೋಗೋದು ನೋಡಿದೆ. ಆ ಸ್ಟ್ರೋಲಲ್ಲಿ ಒಂದು ಚಿಕ್ಕ ಮಗು ಇದೆ, ಒಂದು ದೊಡ್ಡ ಮಗು ಇದೆ. ಹೇಗಿದೆ ಮಗು, ಎಲ್ಲಿದ್ದಾರೆ ಹಸ್ಬೆಂಡ್? ಅಮ್ಮ ಅವರು ಇಲ್ಲಿ ಕಾಶ್ಮೀರಲ್ಲಿ ಪೋಸ್ಟಿಂಗ್, ಬಾರಾಮುಳ್ಳದಲ್ಲಿ. ಇಬ್ರು ಮಕ್ಕಳು ಮತ್ತೆ ತಾಯಿ. ಸಾಷ್ಟಾಂಗ ಪ್ರಣಾಮ ನಮ್ಮ ಆರ್ಮಿ ಅವರಿಗೆ. ನಾವಿಲ್ಲಿ ಇಷ್ಟೆಲ್ಲ ಕೂತ್ಕೊಂಡು ಆರಾಮದಲ್ಲಿ ಕೂತ್ಕೊಳ್ತೇವೆ. ತಾಯಿಗೂ ಆ ಮಕ್ಕಳಿಗೂ ಅವರ ಹಸ್ಬೆಂಡಿಗೂ ನಮ್ಮ ಕಾಪಾಡುವ ಆ ಇಂಡಿಯನ್ ಆರ್ಮಿಗೆ ನನ್ನ ಸಾಷ್ಟಾಂಗ ಪ್ರಣಾಮ ಹೇಳ್ತಾ ನನ್ನ ಭಾಷಣ ಮುಗಿಸ್ತೇನೆ. ಧನ್ಯವಾದ. ಅದೇ ರೀತಿ ರತ್ನಾಕರ ಧಾಂತಕದಾಂ ಹಿಮಾಲಯ ಕಿರೀಟಿನಿ ಬ್ರಹ್ಮರಾಜರ್ಷಿ ರತ್ನಾಢ್ಯಾಂ ವಂದೇ ಭಾರತ ಮಾತರಂ. ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಎಲ್ಲ ಗಣ್ಯರೇ, ಸಜ್ಜನ ಸಮಾಜ ಬಂಧುಗಳೇ, ಶ್ರದ್ಧೇಯ ಮಾತಾ ಭಗಿನಿಯರೇ, ಒಬ್ಬ ಅಮೆರಿಕದ ಉದ್ಯಮಿ ತಾನು ಜಗತ್ತನ್ನು ಕಾಣಬೇಕು ಅಂತ ಜಗತ್ತಿನ ಬೇರೆ ಬೇರೆ ಪ್ರಕೃತಿಯ ವಿಶೇಷವನ್ನು ಕಾಣಬೇಕು ಅಂತ ಅವನು ಹೊರಟ. ಎಲ್ಲೋ ಕಾಡು ನೋಡ್ಲಿಕ್ಕೆ ಒಂದು ದೇಶಕ್ಕೆ ಹೋದ, ಮತ್ತೊಂದು ದೇಶಕ್ಕೆ ಮರುಭೂಮಿ ನೋಡ್ಲಿಕ್ಕೆ ಹೋದ, ಬೆಟ್ಟ ಗುಡ್ಡಗಳನ್ನು ನೋಡೋದಕ್ಕೆ ಮತ್ತೊಂದು ದೇಶಕ್ಕೆ ಹೋದ. ಹೀಗೆ ಒಂದೊಂದು ಸಂಗತಿಗಳನ್ನು ನೋಡೋದಕ್ಕೆ ಒಂದೊಂದು ದೇಶಕ್ಕೆ ಹೋಗ್ತಾನೆ. ಕೊನೆಗೆ ಭಾರತಕ್ಕೆ ಬಂದ. ಇಲ್ಲಿ ಬಂದಾಗ ಅವನಿಗೆ ಆಶ್ಚರ್ಯ ಆಯ್ತು. ಯಾಕೆ ಅಂತಂದ್ರೆ ಯಾವ ದೇಶಕ್ಕೆ ಮರುಭೂಮಿ ನೋಡ್ಲಿಕ್ಕೆ ಹೋಗಿದ್ನು ಅಲ್ಲಿ ಮರುಭೂಮಿಯ ಹೊರತಾಗಿ ಮತ್ತೇನೂ ಇರಲಿಲ್ಲ. ಯಾವ ದೇಶಕ್ಕೆ ಕಾಡನ್ನು ನೋಡ್ಲಿಕ್ಕೆ ಹೋಗಿದ್ದ ಅಲ್ಲಿ ಕಾಡಿನ ಹೊರತಾಗಿ ಮತ್ತೇನೂ ಇಲ್ಲ. ಆದರೆ ಭಾರತಕ್ಕೆ ಬರ್ತಾನೆ, ಒಂದು ಕಡೆ ಮರುಭೂಮಿ ಇದ್ರೆ ಮತ್ತೊಂದು ಕಡೆ ಸಮೃದ್ಧವಾದ ಕಾಡು ಇದೆ, ಬೆಟ್ಟ ಗುಡ್ಡಗಳಿದ್ದಾವೆ, ನದಿ ಸಮುದ್ರ ಇತ್ಯಾದಿ ಎಲ್ಲವೂ ಇದೆ. ಜಗತ್ತಿನಲ್ಲಿ ಪ್ರಕೃತಿಯ ಔನ್ನತ್ಯ ಅಂತ ಭಗವಂತ ಏನೆಲ್ಲ ಸೃಷ್ಟಿ ಮಾಡಿದ್ದಾನೋ ಅದು ಎಲ್ಲವೂ ಕೂಡ ಭಾರತದಲ್ಲಿದೆ. ನನಗೆ ಮೊದಲೇ ಈ ಸಂಗತಿ ಗೊತ್ತಿದ್ದಿದ್ರೆ ನಾನು ಇಡೀ ಜಗತ್ತನ್ನು ತಿರುಗುವ ಬದಲಾಗಿ ನಾನು ಭಾರತಕ್ಕೆ ಬಂದ್ಬಿಡ್ತಾ ಇದ್ದೆ. ಇಡೀ ಜಗತ್ತಿನ ಪ್ರಕೃತಿಯನ್ನು ನೋಡಿದಂತಹ ಅನುಭವ ನನಗಾಗ್ತಿತ್ತು ಅಂತ ಒಂದು ಬರೆದ. ಇಲ್ಲಿಗೆ ಬರುವ ಮೊದಲು ನನ್ನ ದೇಶವೇ ದೊಡ್ಡದು, ಅಮೆರಿಕದಲ್ಲಿ ನಾನು ಹುಟ್ಟಿದ್ದೆ, ಅಮೆರಿಕ ಇದೇ ದೊಡ್ಡದು. ಜಗತ್ತು ಹೇಳುತ್ತೆ ಜಗತ್ತಿನ ದೊಡ್ಡಣ್ಣ ಅಂದ್ರೆ ಅಮೆರಿಕ ಅಂತ. ನಾನು ಹಾಗೆ ಅಂತ ಅಂದ್ಕೊಂಡಿದ್ದೆ. ಆದರೆ ಭಾರತಕ್ಕೆ ಬರುವವರೆಗೆ ಮಾತ್ರ ಸ್ವಲ್ಪ ಮಕ್ಕಳು ಆಟ ಆಡ್ತಾ ಇದ್ದಾರೆ, ವಿಸಿಲ್ ಹೊಡಿತಾ ಇದ್ದಾರೆ, ಸ್ವಲ್ಪ ಕಳಿಸ್ಬೋದವರನ್ನ. ಬರುವ ತನಕ ಅಮೆರಿಕವೇ ಜಗತ್ತಿನ ದೊಡ್ಡಣ್ಣ ಅಂತ ನಾನು ಭಾವಿಸಿದ್ದೆ. ಎಲ್ಲ ದೃಷ್ಟಿಯಿಂದಲೂ ಅಮೆರಿಕ ಎತ್ತರದಲ್ಲಿದೆ ಅಂತ ಅಂದ್ಕೊಂಡಿದ್ದೆ. ಆದರೆ ಭಾರತಕ್ಕೆ ಬಂದು ಇಲ್ಲಿನ ಪ್ರಕೃತಿಯನ್ನು ನೋಡಿದಾಗ ನನಗನ್ನಿಸುತ್ತೆ ಭಾರತದ ಪ್ರಕೃತಿಯ ಮುಂದೆ ಅಮೆರಿಕ ಏನೇನು ಅಲ್ಲ ಅಂತ. ನನ್ನ ದೇಶದಲ್ಲಿ ಹರಿಯುವಂಥದ್ದು 2 ನದಿಗಳು, ಅಮೆಜಾನ್ ಮತ್ತು ಮಿಸಿಸಿಪಿ. ಭಾರತದಲ್ಲಿ ಎಷ್ಟಿದೆ? ಗಂಗಾ, ಯಮುನಾ, ಸಿಂಧು, ಸರಸ್ವತಿ, ನರ್ಮದೆ, ತಪತಿ, ತಾಮ್ರಪರ್ಣಿ, ಗಂಡಕಿ, ಕೋಸಿ, ಕಾಳಿ, ಭಾಗಮತಿ, ಮೇಘನ, ವಿಷ್ಣು, ಚಂದ್ರ, ಸೀಲಂ, ಸಟ್ಲೇಜ್, ಬಿಯಾಸ್, ಕೃಷ್ಣ, ಗೋಧಾ, ತುಂಗ, ಭದ್ರಾ, ನಂದಿನಿ, ನಳಿನಿ, ಮಾಲತಿ, ಮಲಾಪಹಾರಿ, ನೇತ್ರ, ಸೀತಾ, ವರಾಹಿ, ಅಗನಾಶಿನಿ, ಘಟಪ್ರಭಾ, ಮಲಪ್ರಭಾ, ಕೊಯ್ನಾ, ಸೀಗ್ನಾ, ಶರಾವತಿ, ಮಾಂಡವಿ, ಬ್ರಹ್ಮಪುತ್ರ, ಕಾವೇರಿ. ಎಷ್ಟೊಂದು ನದಿಗಳಿದ್ದಾವೆ. ಯಾವ ದೃಷ್ಟಿಯಿಂದ ಅಮೆರಿಕ ದೊಡ್ಡದು ಅಂತ
ಕೇವಲ ಪ್ರಕೃತಿಯಲ್ಲಿ ಭಾರತ ದೊಡ್ಡದು ಮಾತ್ರವಲ್ಲ, ಅನೇಕ ಮೌಲ್ಯಗಳನ್ನ ಜಗತ್ತಿನ ಬೇರೆ ಯಾವ ದೇಶದಲ್ಲೂ ಇಲ್ಲದೆ ಇರುವಂತಹ ಅಷ್ಟು ಮೌಲ್ಯಗಳನ್ನ ಜಗತ್ತಿಗೆ ಭಾರತ ಕೊಡ್ತು. ಏನದು ಮೌಲ್ಯಗಳು ಅಂತಂದ್ರೆ, ಯಾರೋ ಒಬ್ಬ ವಿದೇಶಿ ಪ್ರವಾಸಿಗೆ ಬಂದ, ಇಲ್ಲಿ ಯಾವುದೋ ಒಂದು ಮನೆಗೆ ಹೋದ, ಅಮ್ಮ ನೀರು ಕೊಡಿ ಅಂತ ಕೇಳದ, ಆಕೆ ಒಳಗೆ ಹೋಗಿ ನೀರಿನ ಬದಲು ಹಾಲನ್ನು ತಂದುಕೊಟ್ಲು. ಹಾಗೆ ಇವನು ಬರೀತಾನೆ, ಭಾರತದ ಸಂಸ್ಕೃತಿ ಅಂತಂದ್ರೆ ನೀರನ್ನು ಕೇಳಿದರೆ ಹಾಲನ್ನು ಕೊಡುವಂತಹ ಸಂಸ್ಕೃತಿ ಅಂತ ಅವನು ಬರದ. ಇದು ಮೌಲ್ಯ ಅಂತ ಅನ್ನುವಂಥದ್ದು. ಈ ರೀತಿಯ ಮೌಲ್ಯಗಳನ್ನೇ ಧರ್ಮ ಅಂತ ಕರೆದಿದ್ದು. ಇದೇ ಹಿಂದೂ ಧರ್ಮ. ಹಿಂದೂ ಧರ್ಮ ಅಂದ್ರೆ ಅದೊಂದು ಹಿಂದೂ ಜೀವನ ಪದ್ಧತಿ ಹೊರತಾಗಿ, ಆಗ್ಲೇ ಅಮ್ಮ ಹೇಳಿದ್ರು, ಅದೇನು ಪೂಜಾ ಪದ್ಧತಿ ಅಲ್ಲ. ಈ ಇಂಗ್ಲಿಷ್ ನಲ್ಲಿ ಧರ್ಮಕ್ಕೆ ಪದಗಳೇ ಇಲ್ಲ, ಅಲ್ಲಿರೋದು ಮತಕ್ಕೆ ಮಾತ್ರ. ರಿಲಿಜನ್ ಅನ್ನೋದು ಮತಕ್ಕೆ ಮಾತ್ರ ಶಬ್ದ ಇರುವಂತದ್ದು. ಈ ಧರ್ಮ ಅಂತಂದ್ರೆ ಮೌಲ್ಯಗಳು. ಇನ್ನೂ ಸ್ವಲ್ಪ ವಿಸ್ತಾರವಾಗಿ ಹೇಳಬೇಕು ಅಂತಂದ್ರೆ ಏನ ಮೌಲ್ಯಗಳು ಸಾವಿರಾರು ಹೇಳ್ಬೋದು. ಒಂದೆರಡನೇ ಗಮನಕ್ಕೆ ತರ್ತೀನಿ. ಹಿಂದೂ ಧರ್ಮದಲ್ಲಿ ಹೇಳುವಂತ ಒಂದು ಮೌಲ್ಯ, ನೀನೇನಾದ್ರೂ ಪಡೆದ್ರೆ ಅದು ನಿನಗೊಬ್ಬನಿಗೆ ಅಲ್ಲ, ಅದನ್ನು ಜಗತ್ತಿಗೆ ಹಂಚಬೇಕು ಅಂತ. ನೀನು ಪಡೆದಿರುವಂತದ್ದು ನಿನ್ನ ಸಾಧನೆಯಿಂದ, ನಿನ್ನ ತಪಸ್ಸಿನಿಂದ, ಯಾವುದರಿಂದಲೇ ಪಡೆದಿರಬಹುದು, ಆದ್ರೆ ಅದು ನಿನ್ನ ಸೊತ್ತಲ್ಲ. ನೀನು ಪಡೆದ ನಂತರ ಅದನ್ನು ಜಗತ್ತಿಗೆ ಹಂಚಬೇಕು ಅಂತ ನಮ್ಮ ಹಿರಿಯರು ಹಾಗೆ ನಡ್ಕೊಂಡ್ರು. ಇಡೀ ಜಗತ್ತಿನ ಭಾಗ ಎಲ್ಲವೂ ಕತ್ತಲಿತ್ತು, ಅಜ್ಞಾನದಿಂದ ತೊಳಲಾಡ್ತಾ ಇತ್ತು. ಇಲ್ಲೆಲ್ಲ ಉತ್ಕೃಷ್ಟ ಸಂಸ್ಕೃತಿ ನಾಗರಿಕತೆಗಳಿದ್ದಾಗ ಇಂಗ್ಲೆಂಡಿನ ಜನ ಮೈಗೆ ಬಟ್ಟೆ ಹಾಕೋಬೇಕು ಅಂತ ಗೊತ್ತಿಲ್ಲದೆ ಹಸಿ ಮಾಂಸವನ್ನ ತಿಂತಾ ಇದ್ದಂತಹ ಸಂದರ್ಭ ಅದು. ಇದನ್ನ ಮೆಕಾಲೆ ಬರೀತಾರೆ, ನಾವಲ್ಲ. ಈ ವರ್ತಮಾನದ ತಲ್ಲಣಗಳೇನು, ಈ ದೇಶಕ್ಕೆ ಅಪಾಯಗಳೇನಿದೆ, ಇವತ್ತು ಥ್ರೆಟ್ ಏನಿದೆ ದೇಶಕ್ಕೆ, ಅದರ ಬಗ್ಗೆ ಅವನಿಗೆ ಅರಿವಿರಬೇಕು, ಅದರ ಬಗ್ಗೆ ಅವನು ಅಧ್ಯಯನ ಮಾಡಿರಬೇಕು. ಮೂರನೇ ಸಂಗತಿ, ಮೂರನೇ ಗುಣ ಯಾವುದು ಇರಬೇಕು ಅಂತಂದ್ರೆ, ಈ ದೇಶ ಭವಿಷ್ಯದಲ್ಲಿ ಏನಾಗಬೇಕು ಅಂತ. ಈ ಮೂರು ಕಲ್ಪನೆಗಳನ್ನು ಹೊಂದಿರುವಂತಹ ಯುವಕರ ಸಂಖ್ಯೆ ಜಾಸ್ತಿ ಆದ್ರೆ ಆ ದೇಶ ಸದೃಢವಾಗಿರುತ್ತೆ ಅಂತ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ 1925 ಇಸ್ವಿಯಿಂದ ಆರಂಭವಾಗಿ ಇವತ್ತಿನವರೆಗೆ 101ನೇ ವರ್ಷದ ತನಕವೂ ಮಾಡಿದ್ದಿದೇ ಕೆಲಸವನ್ನ. ಸಂಘ ಯೋಗಿಯರವಂದ್ರು ಹೇಳಿದ್ರು, ಆದ್ರೆ ಕೃತಿಯ ರೂಪದಲ್ಲಿ ಬಂದಂತ ಒಬ್ಬ ಸಾಮಾನ್ಯ ಹುಡುಗನಿಗೂ ಕೂಡ ರಾಷ್ಟ್ರದ ಹಿರಿಮೆ ಗರಿಮೆಗಳನ್ನ ಮತ್ತು ವರ್ತಮಾನದ ವಿಚಾರಗಳನ್ನ, ವರ್ತಮಾನದ ಯಾವುದೆಲ್ಲ ತಲ್ಲಣಗಳಿದೆ ಆ ಸಂಗತಿಗಳನ್ನ, ಮತ್ತು ಭಾರತ ಏನಾಗಬೇಕು ಆ ರೀತಿ ಎಲ್ಲ ಕಲ್ಪನೆಗಳನ್ನ 100 ವರ್ಷದಿಂದ ಕೊಡ್ತಾ ಬಂದ ಕಾರಣಕ್ಕೋಸ್ಕರ ಇವತ್ತು ಭಾರತ ಜಗದ್ಗುರುವಿನ ಎತ್ತರಕ್ಕೆ ಏರ್ತಾ ಇರೋದನ್ನು ನಾವು ಕಳೆದ 10 ವರ್ಷದಲ್ಲಿ ಎಲ್ಲರೂ ಕಾಣಲಿಕ್ಕೆ ಸಾಧ್ಯ ಆಗ್ತಾ ಇದೆ, ಎಲ್ಲರೂ ಕಾಣ್ತಾ ಇದ್ದೀವಿ. ಮರುವಿವಾಹ ಮಾಡಲಿಕ್ಕೆ ನಾರಾಯಣ ಗುರುಗಳು ಹೊರಟು. ಇವರನ್ನು ಯಾಕೆ ದೂರ ಇಡ್ತಾ ಇದ್ದಾರೆ ಅಂತ ನೋಡಿದ್ರೆ, ಯಾಕೆ ದೂರ? ಶಾಖೆಗೆ ಬಂದಂತ ಒಬ್ಬ ಹುಡುಗ, ಅವನು ಈ ವಿಚಾರಗಳ ಬಗ್ಗೆಯೂ ಕೂಡ ಇವತ್ತಿದೆಲ್ಲವೂ ದೇಶಕ್ಕೆ ಆಪತ್ತಾಗುವಂತಹ ಸಂಗತಿಗಳು, ಥ್ರೆಟ್ಗಳಿದು, ಇದರ ಬಗ್ಗೆ ಅವನು ಯೋಚನೆ ಮಾಡ್ತಾನೆ, ಚಿಂತನೆ ಮಾಡ್ತಾನೆ, ಸಮಾಜಕ್ಕೆ ಹೇಳುವಂತ ಕೆಲಸವನ್ನು ಮಾಡ್ತಾನೆ, ಕಾರ್ಯ ಮಾಡ್ತಾನೆ. ಇದರ ಜೊತೆಗೆ ಮೂರನೆಯದು, ಈ ದೇಶ ಹೇಗಿರಬೇಕು ಅಂತಂದ್ರೆ, ಸಂಘಕ್ಕೆ 75 ವರ್ಷಗಳಾಗುವಾಗ ಇದೇ ಸಂಘ ಸ್ಥಾನದಲ್ಲಿ ಬೆಳೆದಂತ ಒಬ್ಬ ಹುಡುಗ, ಅವನು ಬೆಳೆದು ಈ ದೇಶದ ಪ್ರಧಾನಮಂತ್ರಿ ಆಗ್ತಾನೆ. ಪ್ರಧಾನಮಂತ್ರಿ ಸಾಮಾನ್ಯ ಪ್ರಧಾನಮಂತ್ರಿ ಅಲ್ಲ, ದೇಶದ ಪ್ರತಿಯೊಬ್ಬ ಖಂಡಿತಕ್ಕೂ ಈ ಮಟ್ಟಕ್ಕೆ ಬರಲಿಲ್ಲ. ಮನುಷ್ಯನ ಜೀವನ ಸಾರ್ಥಕ ಅಂತ ಅನಿಸಿದೆ ಅವರ ಭಾಷಣವನ್ನು ಕೇಳಿಯೇ. ಅವರ ಹಾಗೆ ನಾವು ನಡೆದುಕೊಂಡ್ರೆ ಏನು ನನಗೆ ಗೊತ್ತಿಲ್ಲ. ನಮ್ಮ ಭಾರತದಲ್ಲಿ ಸಂಪತ್ತು ಸಾಕಷ್ಟು ತುಂಬಿಕೊಂಡಿದೆ. ಸಸ್ಯ ಸಂಪತ್ತಿದೆ, ಜಲ ಸಂಪತ್ತಿದೆ, ಖನಿಜ ಸಂಪತ್ತಿದೆ, ವಿದ್ಯಾ ಸಂಪತ್ತಿದೆ, ಎಲ್ಲವೂ ಇದೆ. ಆದರೆ ಇವತ್ತು ಕೊರತೆ ಕಂಡು ಬರುವಂತಹದ್ದು ನಾವೆಲ್ಲ ಹಿಂದೂಗಳು ಎನ್ನುವ ಐಕ್ಯತಾ ಮನೋಭಾವದ ಕೊರತೆ ಕಂಡು ಬರ್ತಾ ಇದೆ. ಅದು ಕೊರತೆ ಆಗಬಾರ್ದು ಇನ್ನು ಮುಂದೆ ಅಂತೇಳಿ ಇವತ್ತು ದೇಶದಾದ್ಯಂತ ಹಿಂದೂ ಸಂಗಮವನ್ನು ಹಮ್ಮಿಕೊಳ್ಳುವಂತಹ ಮಹತ್ ಕಾರ್ಯವನ್ನು ನಡೆಸ್ತಾ ಇದ್ದಾರೆ ಮೂಲೆ ಮೂಲೆಗಳಲ್ಲಿ. ಹಾಗೆಯೇ ನಾವು ಇವತ್ತು ಮಣಿಪಾಲ ಹಾಗೂ ಈಶ್ವರ ನಗರದ ವಲಯದಿಂದ ಈ ಒಂದು ಹಿಂದೂ ಸಂಗಮವನ್ನು ನಡೆಸಬೇಕು ಅಂತೇಳಿ ಮಾನ್ಯ ನಾರಾಯಣ ಶೆಣೈ ಅವರು 15 ದಿವಸಗಳ ಹಿಂದೆ ಅಷ್ಟೇ ನಮಗೆ ಶುಭವನ್ನು ಕೋರಿ, ಭಾರತ ಮಾತೆಗೆ ಜಯವಾಗಲಿ ಹಾಗೂ ದೇಶದ ಪ್ರಜೆಗಳು ಸನ್ಮಾರ್ಗದಲ್ಲಿ ನಡೆಯಲಿ, ಹಿಂದೂ ಧರ್ಮವನ್ನು ರಕ್ಷಿಸಲಿ ಅಂತ ನಾನು ಕೇಳಿಕೊಂಡು ನನ್ನ ಮಾತನ್ನು ಮುಕ್ತಾಯಗೊಳಿಸ್ತೇನೆ. ಮಣಿಪಾಲದ ಎಲ್ಲ ಹಿಂದೂ ಬಾಂಧವರು ಬಹಳ ಹುಮ್ಮಸ್ಸಿನಿಂದ ಇವತ್ತಿನ ಈ ಮಣಿಪಾಲ ಈಶ್ವರ ನಗರ ಹಿಂದೂ ಸಮಾಜೋತ್ಸವ ಆಯೋಜನಾ ಸಮಿತಿ ಆಯೋಜಿಸಿದಂತಹ ಈ ಒಂದು ಕಾರ್ಯಕ್ರಮ ಅದ್ಭುತವಾಗಿ ಮೂಡಿ ಬಂದಿದೆ. ಇದಕ್ಕೆ ತುಂಬು ಹೃದಯದ ಸಹಕಾರ ಕೊಟ್ಟು ಈ ನಾವೆಲ್ಲರೂ ಒಂದು ಎನ್ನುವಂತಹ ನಾವು ಭಾವನೆ ತಂದಿದ್ದೀರಿ. ಬಹಳ ಸಂಯಮದಿಂದ ಒಗ್ಗಟ್ಟಿಂದ ಬಂದಿದ್ದೀರಿ. ನಿಮಗೆಲ್ಲ ಇವತ್ತಿಗೆ ನಾನು ಮೊದಲಾಗಿ ಧನ್ಯವಾದಗಳನ್ನು ಅರ್ಪಿಸಬೇಕು. ಯಾಕಂದ್ರೆ ಯಾವ ಪೇರನ್ನು ಇವತ್ತು ನೋಡಿದ್ದಲ್ಲ, ತಾಯಿ ಭಾರತೀಯ ಹೆಮ್ಮೆಯ ಪುತ್ರ, ಅವರ ವಾಕ್ಚಾತುರ್ಯ ಕೇಳಿದ್ದೀರಿ. ಅವರ ದೇಶಭಕ್ತಿ, ರಾಷ್ಟ್ರೀಯ ಸ್ವಯಂ ಸಂಘದ ಶಾಖೆಗಳಲ್ಲಿ ಬಹಳಷ್ಟು ಪರಿಣಿತಗೊಂಡವರು. ಇನ್ನೂ ಕೂಡ ಅವರು ಕೂಡ ದೇಶದ ಬಹುಶಃ ನಾನು ಹೇಳ್ತೇನೆ, ಅವರ ಜೀವನದ ಒಂದೇ ದೇಶ, ನನ್ನ ಕೊನೆಯ ರುಚಿ ಇರುವಾಗೆ ಈ ಹಿಂದೂ ಸಮಾಜಕ್ಕಾಗಿ
ತಾಯಿ ಭಾರತಿಗಾಗಿ ತನ್ನ ಜೀವನವನ್ನು ಮುಡಿಪಾಗಿಸು ಅಂತಹ ಒಂದು ಅದ್ಭುತವಾದ ಬೌದ್ಧಿಕವನ್ನು ಇವತ್ತು ನಡೆಸಿಕೊಟ್ಟಿದ್ದಾರೆ. ಭಾರತದ ಜೀವನ ಮೌಲ್ಯಗಳ ಬಗ್ಗೆ, ಪಂಚ ಪರಿವರ್ತನೆ ಬಗ್ಗೆ ಭಗವದ್ಗೀತೆಯನ್ನು ಇಟ್ಟುಕೊಂಡು ಅದರ ಉದಾಹರಣೆ ಮೂಲಕ ಎಲ್ಲ ಸಾಮಾನ್ಯರಿಗೂ ಕೂಡ ಮನದಟ್ಟಾಗುವಂತೆ ಇವತ್ತು ನಮಗೆ ಪ್ರಕಾಶ್ ಮಲ್ಪೆ ಅವರಿಗೆ ನಮ್ಮ ಆಭಾರವನ್ನು ನಮ್ಮ ಆಯೋಜನಾ ಸಮಿತಿಯ ಪರವಾಗಿ ನಾವು ಒಪ್ಪಿಸ್ತೇವೆ. ಆ ಒಂದು ಕಾರ್ಯಕರ್ತರಿವರು ಜನರನ್ನು ಸಂಘಟಿಸುವುದರಲ್ಲಿ ಎತ್ತಿದ ಕೈಯವರು. ಅವರು ಯಾವುದೇ ಕಾರ್ಯಕ್ರಮಕ್ಕೆ ಇರಲಿ ಬಹಳ ಮುತುವರ್ಜಿಯಿಂದ ಮಾಡ್ತಾರೆ. ಅವರ ಜೊತೆಗೆ ಎಲ್ಲ ಮಣಿಪಾಲ ಈಶ್ವರ ನಗರ ಹಾಗೆ ಹುಡುಕೋ ಕಾಲನಿ ಎಲ್ಲವರು ಒಂದು ತಿಂಗಳಿಂದ ಮನೆ ಮನೆ ಸಂಪರ್ಕ ನಡೀತಾ ಉಂಟು. ಒಳ್ಳೆಯ ಸ್ಪಂದನೆ ಬಂದಿದೆ. ಆ ಸ್ಪಂದನಕ್ಕೆ ನೀವು ಇಲ್ಲಿ ಕಾಣ್ತೀವಿ, ಸ್ಪಂದಿಸಿ ನೀವು ಇವತ್ತು ಬಂದಿದ್ದೀರಿ. ನರಸಿಂಹನಾಯಕರು ಇವತ್ತು ಸ್ವಾಗತ ಭಾಷಣ ಮಾಡಿದ್ದಾರೆ ಮತ್ತು ಪ್ರಾಸ್ತಾವಿಕವಾಗಿ ಅವರ ಅನಿಸಿಕೆಗಳನ್ನು ಇಟ್ಟಿದ್ದಾರೆ ಮತ್ತು ಕುಟುಂಬ ಪದ್ಧತಿಯ ಬಗ್ಗೆ ಅದೇ ಹೇಳಿದರು. ನಾವು ಬಹುಸಂಖ್ಯಾತರಾಗಿ ಉಳಿಬೇಕಾದ್ರೆ ಖಂಡಿತವಾಗಿಯೂ ನಾವು ಹಿಂದಿನವರೆಗೂ, ಈಗ ನಮ್ಮ ಮನೆಯಲ್ಲಿ ನಾವು 6 ಜನ ಮಕ್ಕಳು, ನನ್ನ ಅಜ್ಜನಿಗೆ 16 ಜನ ಮಕ್ಕಳು, ಆವಾಗ ಬಹುಸಂಖ್ಯಾತರು. ಆದರೆ ಕ್ರಮೇಣ ಪಾಶ್ಚಾತ್ಯ ಅನುಕರಣೆಯಿಂದಾಗಿ ಯಾವುದೇ ವೈಯಕ್ತಿಕ ಲಾಭಕ್ಕಾಗಿ ನಾವು ನಮ್ಮ ಕುಟುಂಬ ಪದ್ಧತಿಯನ್ನು ಬರೀತಾ ಇದ್ದೇವೆ. ಕುಟುಂಬ ಸಂಘ ಆಗ್ತಾ ಇದೆ, ನ್ಯೂಕ್ಲಿಯರ್ ಫ್ಯಾಮಿಲಿ ಆಗ್ತಾ ಇದೆ. ಅದೆಲ್ಲ ನಿಂತು ಪುನಃ ನಾವು ನಮ್ಮ ಹಿಂದಿನ ವೈಭವೇತರ ಬರಬೇಕು, ನಮ್ಮ ಕುಟುಂಬವನ್ನು ಬೆಳೆಸಬೇಕು, ನಮ್ಮ ಬಹುಸಂಖ್ಯಾತನ್ನು ಮುಡಿಸ್ಕೊಳ್ಬೇಕು, ಹಿಂದೂ ಧರ್ಮ ಬೆಳೆಸಬೇಕು ಅಂತ ನಾನು ಕೇಳ್ಕೊಳ್ತೇನೆ. ಆ ನರಸಿಂಹನಾಯಕರಿಗೆ ನಾವು ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಹಾಗೆ ಸಮತಾ ನಾಯಕ್ ಅವರು ಹೇಳಿದಾಗ ಇಲ್ಲಿ ಸೊಸೆಯಾಗಿ ಬಂದವರು, ಆಮೇಲೆ ಆಧ್ಯಾತ್ಮಿಕ ಚಿಂತನೆಯಲ್ಲಿ ತೊಡಗಿದವರು, ಬಹಳಷ್ಟು ಅಲ್ಲಿ ಸ್ಥಾಪನೆ ಮಾಡಿ ಅವರ ಅನಿಸಿಕೆಗಳನ್ನು ಮಹಿಳೆಯರಿರಲಿ ಮಹನೀಯರಿರಲಿ ಅವರಿಗೆ ನೇತೃತ್ವ ವಹಿಸಿ ಸಂಚಾಲಕತ್ವವನ್ನು ತೆಗೆದುಕೊಂಡಂತಹ ಉಮೇಶ್ ಸಾಲಿಯಾನ್ರು, ಸುರೇಶ್ ಆಚಾರ್ಯ ಅವರು, ಹಾಗೆ ಶೈಲೇಶ್, ಹಾಗೆ ನಾನು ಪ್ರತ್ಯೇಕವಾಗಿ, ಯಾಕಂದ್ರೆ ಸಂಘದಲ್ಲಿ ವ್ಯಕ್ತಿ ಪೂಜೆಗೆ ಬೆಲೆ ಇಲ್ಲ, ನಮಗೆ ಆಗಬೇಕಾಗಿರುವಂತಹ ಸಂಘದ ಕೆಲಸ ಅಂದ್ರೆ ದೇಶದ ಕೆಲಸ. ಯಾಕಂದ್ರೆ ಸಂಘ ಕಳೆದ 100 ವರ್ಷಗಳಿಂದ ಮಾಡಿದ್ದು ಒಂದೇ, ಅದೇನೆ ಸಂಘ ಎಲ್ಲರನ್ನ ಸಂಘಟಿಸುವಂತದ್ದು. ಮತ್ತೆ ಸಂಘ ನಾವು ಪಂಚ ಪರಿವರ್ತನೆಗಳನ್ನ ಅದನ್ನ ಅನುಷ್ಠಾನಗೊಳಿಸಿದ್ರೆ ಇದು ಸಂಘದ ಈಗಿನ ಇದು ಗೋಲ್ ಅಂತ ಹೇಳ್ತೇವೆ. ಅದನ್ನ ಅನುಷ್ಠಾನಗೊಳಿಸಲಿಕ್ಕೆ ಯಾವ ರೀತಿ ಮಾಡ್ಬೋದು ಅಂತ ಪ್ರಕಾಶ್ ಮಲ್ಪೆ ಅವರಿದ್ದಾರೆ. ಅದನ್ನೆಲ್ಲ ನಾವು ಮಾಡೋಣ. ಅದರ ಹಾಗೆ ಇವತ್ತಿನ ಕಾರ್ಯಕ್ರಮಕ್ಕೆ ಮತ್ತೆ ಸಾಂಸ್ಕೃತಿಕ ತಂಡಗಳು, ಬಹಳಷ್ಟು ಭಾರತದ ಸಂಸ್ಕೃತಿಯ ಪ್ರತಿಬಿಂಬಿಸುವಂತಹ ಭಜನಾ ತಂಡಗಳು, ನೃತ್ಯ ತಂಡಗಳು, ಯಕ್ಷಗಾನ, ನಮಗೆ ಧನ ಸಹಾಯವೂ ಬೇಕು. ಅಷ್ಟು ಶಿಸ್ತಿನ ಬರೆದು ಒಂದು ಕಾರಣ, ಯಾಕಂದ್ರೆ ಇಲ್ಲಿ ಇದ್ದವರು ಎಲ್ಲ ಹಿಂದೂ ಬಾಂಧವರು. ಒಂದು ಎರಡನೇ ಧನ್ಯವಾದಗಳನ್ನ ಅರ್ಪಿಸಿ ಈ ಅವಕಾಶ ಕೊಟ್ಟದ್ದಾಗಿ ನನ್ನೊಂದೆರಡು ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಭಾರತ್ ಮಾತಾ ಕಿ ಜೈ.